चंद्रचूड शिवशंकर पार्वती रमणानि सद्यो जातमापदनम् गंगा चन्द्रसमागमतीर्थं प्रणवं नादमयुणम् तुर्यो वेदकलामृतपुण्यं प्रकृतियुं विकृतियुं निन्नि स्वरங்களிലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം चंद्रचूड शिवशंकर पार्वती रमणानि
हमारे ओ लड़की आँख मारो। तुषार कपूर की आवाज में कुमार सानू की आवाज में ओ लड़की आँख मारे ओ लड़की आँख मारे ओ लड़की आँख मारे। ಜವಾಬ್ದಾರಿ ಆದ್ಯತೆ ಶುಭಗಳಿಗೆ ನಮ್ಮ ಓಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಗೌರಿನಾರಾಯಣಿ ನಮೋಸ್ತುತೇ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ನೆಟ್ಟಪುಟ್ಟ ಕಜ್ಜನ ಮತ್ತೊಂದು ಮತ್ತಲಂಚನ ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಈ ವರ್ಷದ 17ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಅವೆಲಕನೆ ಸಾಧಕರಿಗೆ ಸನ್ಮಾನ ಮಲ್ಪನಂಚನ ಕಾರ್ಯಕ್ರಮ ಅಂಚನೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಿಖಿಲದ್ದು ಮುನ್ನಡೆದು ಈ ನಿರಟು ಕಡಲ್ದ ಬರಕೆಡು ಬೀಸು ನಂಚಿನ ತಂಪುದ ಗಾಳಿದ ಉರುಟು ಅವೆಲಕನೆ ಈ ಭಾಗಡು ನೆಲೆಯಾಯಿ ನಂಚಿನ ಸೋಮನಾಥ ದೇವೇರೇನು ವಿನಾಯಕ ನೀನು ವಿನಾಬ್ರೋಚುಟಕು ವಿನಾಯಕ ನೀನು ವಿನಾಬ್ರೋಚುಟಕು ಬೇರೆವರು ನಾರು ವಿಘ್ನರಾಜ ವಿನಾಯಕ ನೀನು ವಿನಾಬ್ರೋಚುಟಕು अनाथ रक्षका
ತಾರುಣ್ಯದಲ್ಲಿ ತಲೆ ಎತ್ತಿ ನಿಂತು ಬ್ರಹ್ಮಶ್ರೀ ಬಿಲ್ಲವೇದಿಕೆ ಕೇಂದ್ರ ಸಮಿತಿಯ 17ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಉಳ್ಳಾಲ ವಲಯದ ಬಿಲ್ಲವ ಸಂಘಗಳ ಸಹಯೋಗದಲ್ಲಿ ನಡೆಯುವ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಪ್ರತಿ ವರ್ಷವೂ ನಡೆಯುವ ವಿಶಿಷ್ಟ ಸಮಾರಂಭವಿದು. ತ್ರಿವೇಣಿ ಸಂಗಮದಂತಿರುವ ಕಾರ್ಯಕ್ರಮವಿದು. ಬಿಲ್ಲವ ಸಮಾಜದ ಬಂಧುಗಳಲ್ಲಿ ಚೈತನ್ಯ ತುಂಬುವ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗುತ್ತಿದೆ. ಇದಕ್ಕೆ ಕೊಳ್ಳ್ಯ ಶ್ರೀ ನಾರಾಯಣಗುರು ಸಭಾಭವನದ ವೇದಿಕೆ ಸಾಕ್ಷಿಯಾಗಿದೆ. ಈ ಸಮಾರಂಭದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ ನಮ್ಮೆಲ್ಲರ ಪರಿಚಿತರು ಎಚ್.ಎಸ್. ಸಾಯಿರಾಮ್ ಇವರು ಶ್ರೀತರು 1912ರ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಸ್ಥಾಪಕ ಅಧ್ಯಕ್ಷ ದಿವಂಗತ ಕೊರಗಪ್ಪನವರ ಮೊಮ್ಮಗರಾಗಿದ್ದು ಕಳೆದ 28 ವರ್ಷಗಳಿಂದ ಶ್ರೀ ದೇಗುಲದ ಅಧ್ಯಕ್ಷರಾಗಿ ದೇವಸ್ಥಾನವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ರಾಜಕೀಯ ಭೀಷ್ಮರೆಂದೇ ಖ್ಯಾತರಾದ ಶ್ರೀ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ಶ್ರೀ ದೇಗುಲವು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಭವ್ಯತೆಯನ್ನು ಮೆರೆದಿದ್ದು ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದ ಬೆಳವಣಿಗೆಯಲ್ಲಿ ಪೂಜಾರಿಯವರ ಜೊತೆಗಿದ್ದವರು ಶ್ರೀ ಸಾಯಿರಾಮರವರು. ಬಿಲ್ಲವರ ಜೀವನಾಡಿಯಂತಿರುವ ಕುದ್ರೋಳಿ ಶ್ರೀ ಗೋಕರ್ಣೇಶ್ವರ ಕ್ಷೇತ್ರದ ಈಗಿನ ಅಧ್ಯಕ್ಷರಾಗಿಯೂ ಕ್ಷೇತ್ರ ಅಭಿವೃದ್ಧಿಗೂ ಹಾಗೂ ಸಮಾಜದ ಏಳಿಗೆಗೆ ನಿರಂತರ ಶ್ರಮಿಸಿದವರು. ನಮ್ಮೆಲ್ಲರ ಸೇವಾ ಚಟುವಟಿಕೆಗಳ ಪೋಷಕರಾಗಿ ಸದಾ ಬೆಂಬಲಿಸುವರು. ಇಂಥ ಸರಳ ಸಜ್ಜನ ವ್ಯಕ್ತಿತ್ವದ ಶ್ರೀ ಎಚ್.ಎಸ್. ಸಾಯಿರಾಮ್ ಇವರನ್ನು ವೇದಿಕೆ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತಿಸುತ್ತೇನೆ. ಇಂದು ಕಾರ್ಯಕ್ರಮದ ಗೌರವಪೂರ್ವಕವಾದ ಈ ಯೋಜಿ ಚಾವಡಿಗೆ ಮೋಕೆಡು ಲೆಪ್ಪೊಲೆದ ಹೊರಟು ನಮ್ಮನ ಮಾಜಿ ಸಚಿವರು ಪ್ರಕೃತ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಅನುಭವದ ಆಳದಿಂದ ಮಾತನಾಡುವವರು. ಮಾತಿಗೂ ಕೃತಿಗೂ ಅಂತರವಿರುವ ವ್ಯಕ್ತಿತ್ವ ಇವರದು. ಧಾರ್ಮಿಕತೆ ಇಲಾಖೆಯ ಸಚಿವರಾಗಿ ನಮ್ಮೆಲ್ಲರ ದೇವಸ್ಥಾನದ ನೂತನ ಕಾರ್ಯಕಲ್ಪ ಕೊಡುವಲ್ಲಿ ಯಶಸ್ವಿಯಾದವರು. ತಮ್ಮ ಕಾರ್ಯವೈಖರಿಯಿಂದ ಸಚಿವ ಸ್ಥಾನಕ್ಕೆ ಗೌರವವನ್ನು ತಂದವರು. ಇವರ ಅವಧಿಯಲ್ಲಿ ದೇವಸ್ಥಾನ, ಮಠ ಮಂದಿರ, ನಾರಾಯಣಗುರು ಮಂದಿರಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಭರಿಸುವುದರ ಮೂಲಕ ಇಂದಿನ ಯಾವುದೇ ಸರ್ಕಾರ ಮಾಡದ ಧಾರ್ಮಿಕ ಸೇವೆಯನ್ನು ಇವರು ಬಹಳ ಕಡಿಮೆ ಅವಧಿಯಲ್ಲಿ ಮಾಡಿ ಗೌರವಕ್ಕೆ ಹಾಗೂ ಹೆಗ್ಗಳಿಕೆಗೆ ಪಾತ್ರರಾದವರು. ರಾಜಕಾರಣಿ, ದಿಟ್ಟ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣದಲ್ಲಿ ಹೆಸರನ್ನು ಬೆಳೆಸಿದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು. ರಾಜಕೀಯ ಒಂದು ಲೀಡರ್ ಮುಂದಾಲಾದ ಏಕಲೆ ಮಾತ ಸಲಹೆ ಸಹಕಾರವನ್ನು ಕೊರೊಂದು ಪುಣಚಿನ ಸತೀಶ್ ಕುಂಬಲರ ಮೇರೆಗೆ ಆಧಾರದ ಸ್ವಾಗತವನ್ನು ಕೊರೊಂದು ಅಂಜನೆ ಎಂಗಳ ಉಳ್ಳಾಲ ವಲಯದ ಬಿಲ್ಲವ ಸಂಘದ ಈ ಕೊಳ್ಳ್ಯ ಬಿಲ್ಲವ ಸಂಘ ಅಧ್ಯಕ್ಷರು ಅಂಜನೆ ಗ್ರಾಮ ಚವಡಿದ ಬಿಲ್ಲವ ಸಂಘದ ಅಧ್ಯಕ್ಷರು ಅಂಜನೆ ಎಂಗಳಪುರ ಆತ್ಮೀಯರು ವಿಜಯಕುಮಾರ್ ಪಾವೂರ್ ಬೇರ್ಲ ಎಂಗಳೊಟ್ಟಿಗೆ ಮಾತ ಸಾಕಾರ ಕೊರೊಂದು ಎಂಗಳೊಟ್ಟಿಗೆ ಪುನಂಚಿನ ಉಳ್ಳಾಲ ಬಂಡಿಕೋಟೆದ ಬಿಲ್ಲವ ಸಂಘದ ಅಧ್ಯಕ್ಷರಾಂಜಿನ ಯು.ಕೆ. ಗೋಪಾಲ್ ಮೇರ್ಲ ಎಂಗಳೊಟ್ಟಿಗೆ ಮಾತಾ ಬಿಲ್ಲವ ಸಂಘದ ಅಧ್ಯಕ್ಷರಾಂಜಿನ ಚಂದ್ರಶೇಖರ್ ಸಾಲ್ಯಾನ್ ಮೇರ್ಲ ಎಂಗ್ಲ ಬ್ರಹ್ಮಶ್ರೀದೊಟ್ಟಿಗೆ ಮಾತ ರೀತಿಯ ಸಹಕಾರ ಕೊರೊಂದು ಇಂಜಿನಿಯರ್ ಮಲ್ತೊಂದು ಮಲ್ಲ ಬಿಸ್ನೆಸ್ ಮಾಡ್ಕೊಡ್ಲೇರು ಮಲ್ತೊಂದುಲ್ಲೇರು ಆದರೆ ಕಾರ್ಯಾಧ್ಯಕ್ಷರುಳ್ಳೇರು ತುಂಬದ ಅಧ್ಯಕ್ಷರಿಗೆ ರೆಡಿ ಆಗುದಿಲ್ಲೇರು ಅಂಜಿತನ ಸತೀಶ್ ಕರ್ಕರಿಗೆ ಆರ್ಥಿಕ ಸ್ವಾಗತ ಶ್ರೀಯುತ ಸತೀಶ್ ಕರ್ಕರಿಗೆ ಶಿಲ್ಪಿ ನಮ್ಮ ಸಂಸ್ಥೆಯ ಪದಾಧಿಕಾರಿ ರಚನಾ ಕಿರಣ್ ಬಚಾರ್ ಬೇರೆ ಬಂದ ಸ್ವಾಗತವನ್ನು ಬಯಸಿದ್ದಾರೆ. ದತ್ತು ಸಂಚಾಲಕರನ್ನ ಆನಂದಿಕೆಯ ಸೇವೆಗಳ ಮೇರೆಗೆ ಹರೀಶ್ ಪೂಜಾರಿ ಕೋಣಾಜೆ ಮೇರೆ ಶಾಲಭಾರದ ಗೌರವವನ್ನು ಕೊಡಬೇಕಾಗಿದೆ. ಈ ಕಾರ್ಯಕ್ರಮದ ಗೌರವ ಸ್ವೀಕಾರ ಮಾಡಿಕೊಂಡು ಬರಲಿಲ್ಲ.
ಬಲ್ಲಾಳದ ಈ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಎಲ್ಲ ಒಂದು ಈ ಭಾಗದಲ್ಲಿರ್ತಕ್ಕಂಥ 14 ಗ್ರಾಮಗಳನ್ನು ಕೂಡ ಸಂಪರ್ಕಿಸುವಂಥ ಕೆಲಸವನ್ನ ನಾವು ಈ ಒಂದು ವೇದಿಕೆಯ ಮುಖಾಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಶೈಕ್ಷಣಿಕವಾಗಿ ಕೂಡ ಈ ಒಂದು ಕಾರ್ಯಕ್ರಮ 17 ವರ್ಷದ ಹಿಂದೆ ಈ ಒಂದು ದತ್ತು ಸ್ವೀಕಾರ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಆವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ದತ್ತು ಸ್ವೀಕಾರದ ಒಂದು ಕಲ್ಪನೆಯನ್ನ ಮಾಡಿದಂಥ ಸಂಘಟನೆ ಅಂತ ಇದ್ರೆ ಅದು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಪಡ್ತಿದ್ದೇನೆ ಮತ್ತು ಅಭಿಮಾನ ಕೂಡ ಈ ಒಂದು ಸಂಘಟನೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಿತ್ಯ ನಿರಂತರವಾಗಿ 17 ವರ್ಷಗಳ ಕಾಲ ಯಾವುದೇ ಒಂದು ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಮುಖಾಂತರವಾಗಿ ಬಡ ಕುಟುಂಬದ ಮಕ್ಕಳನ್ನ ನಮ್ಮ ದತ್ತು ಸಂಚಾಲಕರಾಗಿರ್ತಕ್ಕಂಥ ಆನಂದ ಸೇಗೊಳ್ಳಿಯವರು ಮತ್ತು ರಾಜೀವ್ ಮಾಸ್ಟರ್ ಅವರು ಕಳೆದ 1 ತಿಂಗಳಿನಿಂದ ಅವರು ಪ್ರತಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು ಬಡ ಮಕ್ಕಳ ಆ ಒಂದು ಹೌದಾ ಅಲ್ಲವಾ ಎನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಈ ವರ್ಷ ಸುಮಾರು 47 ಮಕ್ಕಳಿಗೆ ಅವರ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ವೆಚ್ಚವನ್ನು ಅವರ ಪುಸ್ತಕ, ಸ್ಟೇಷನರಿ, ಬ್ಯಾಗ್, ಕೊಡೆ, ಚಪ್ಪಲಿ, ಅದೇ ರೀತಿ ಅವರಿಗೆ ಶಾಲಾ ಶುಲ್ಕದ ಜೊತೆಗೆ ಅವರಿಗೆ ಎಲ್ಲ ರೀತಿಯ ಅವರ ಸವಲತ್ತನ್ನು ಕೊಡುವಂಥ ಕೆಲಸವನ್ನ ಕಳೆದ 17 ವರ್ಷಗಳಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಕ್ರೀಡೋತ್ಸವದ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂತಹ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಕುಟುಂಬದ ಮಕ್ಕಳ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡುವಂಥ ಕೆಲಸವನ್ನ ನಮ್ಮ ಮಹನೀಯರಾಗಿರ್ತಕ್ಕಂಥ KT ಸುವರ್ಣರವರು, ಸತೀಶ್ ಕರ್ಕೇರಾಗಿದ್ದಾರೆ, ಹಾಗೆ ಬಾಬು ಶಾಸ್ತ್ರ, AJ ಶೇಖರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಗೆ ಧನ ಸಹಕಾರವನ್ನು ಮಾಡುವುದರ ಮೂಲಕ ಇವತ್ತು ಸಂಘಟನೆ ಕೂಡ ಇವರ ಜೊತೆಗೆ ಯುವ ಕಾರ್ಯಕರ್ತರ ಸಮ್ಮಿಲನದಿಂದಾಗಿ 17 ವರ್ಷಗಳಿಂದ ಗಟ್ಟಿಯಾದಂಥ ಭದ್ರ ಅಡಿಪಾಯದಂಥ ಸಂಘಟನೆಯಾಗಿ ಬೆಳೆದಿದೆ. ಆದರೆ ನಾವು ಈಡಿಗರು ಬಿಲ್ಲವರು ಎಷ್ಟೇ ಗಂಭೀರವಾದಂಥ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ನಮ್ಮ ಸಂಘಟನಾ ಶಕ್ತಿ ಕಡಿಮೆಯಾದ ಹಿನ್ನೆಲೆಯಲ್ಲಿ ನಮ್ಮ ಸ್ವಾಮೀಜಿಗಳ, ನಮ್ಮ ಮಠ ಮಂದಿರಗಳ ಪ್ರತಿನಿಧಿಗಳಿಗೆ ಮಾತಿಗೆ ಮೌಲ್ಯಗಳು ರಾಜ್ಯ ಮಟ್ಟದಲ್ಲಿ ಇನ್ನೂ ಕೂಡ ಹೆಚ್ಚು ಪರಿಣಾಮಕಾರಿಯಾದಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿಲ್ಲ ಅನ್ನೋದನ್ನು ನನ್ನ ಅನುಭವದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಸಂಘಟನೆಗಳ ಅವಶ್ಯಕತೆಗಳಿದೆ ಅಂತ ನಾನು ಹೇಳೋದು. ಉಡುಪಿಯಲ್ಲಿ ಎಲ್ಲ ಒಟ್ಟಾಗಿ ಸುಮಾರು 30-35 ಸಾವಿರ ಜನ ಒಟ್ಟಾಗಿ ಮೊನ್ನೆ ಬ್ರಹ್ಮಾವರದಲ್ಲಿ ಒಂದು ಸಮಾವೇಶವನ್ನು ಮಾಡಿದಾಗ ಒಂದೇ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ 2A ಇಲ್ಲಿರುವಂಥ ಬಿಲ್ಲವರು ಪ್ರವರ್ಗ 1ಕ್ಕೆ ಬರಬೇಕು. ಮಕ್ಕಳಿಗೆ ಇಂಜಿನಿಯರ್ ಆಗಲಿಕ್ಕೆ, ಡಾಕ್ಟರ್ ಆಗಲಿಕ್ಕೆ ಇವತ್ತು 16 ಲಕ್ಷಗಳನ್ನು ಕಟ್ಟುವಂಥ ವ್ಯವಸ್ಥೆಗಳಿಗೆ 1,75,000 65,000ಕ್ಕೆ ಸೀಮಿತ ಆಗಿರುತ್ತೆ ಪ್ರವರ್ಗ 1ರಲ್ಲಿ. ಅದನ್ನು ಸೇರ್ಪಡೆ ಮಾಡಬೇಕು ಅನ್ನುವಂಥ ಚರ್ಚೆಗೆ ಬೇಕಾದಂಥ ಚಾಲನೆಯನ್ನು ಕೊಟ್ಟಿದ್ದಾರೆ. ಅನೇಕರಿಗೆ ಸರಿ ಅನಿಸ್ಬೋದು, ಸರಿ ಅನಿಸದೇ ಇರ್ಬೋದು. ನಾವೆಲ್ಲ ಗರಡಿಗಳನ್ನು ನಂಬಿಕೊಂಡಿದ್ದೇವೆ. ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಕೆಲವು ಭಾಗಗಳಲ್ಲಿರುವಂಥ ಗರಡಿಗಳಿಗೆ ಸರ್ಕಾರ ಅನುದಾನಗಳನ್ನು ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಇಲ್ಲಿ ಚರ್ಚೆ ಇರೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಶತಮಾನದಿಂದ ಸಾಮಾಜಿಕ ತುಳಿತಕ್ಕೊಳಗಾಗಿರುವಂಥ ನಮ್ಮ ಜನಾಂಗ ಬುಡಕಟ್ಟಿಗೆ ಯಾಕೆ ಸೇರಬಾರದು ಅಂತ ನನಗನ್ಸಿಬಿಡ್ತಾ ಇತ್ತು. ಆದ್ರೆ ಅನೇಕ ಹಿರಿಯರು ಹೇಳಿದರು, ಮತ್ತೆ ಪುನಃ ಬುಡಕಟ್ಟು ಅಂತ ಹೇಳೋದು ಬೇಡ, ಶಿಕ್ಷಣಕ್ಕೆ ಒತ್ತು ಕೊಡೋಣ, ಆ ಕಾರಣಕ್ಕೆ ಪ್ರವರ್ಗ 1ಕ್ಕೆ ಬರಬೇಕು ಅಂತ. ಇನ್ನೊಂದು ವಾರದಲ್ಲೂ ಅಥವಾ 10 ದಿವಸದಲ್ಲಿ ಸುನಿಲ್ ಕುಮಾರ್, ನಾನು ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ಜನಾಂಗದ 7 ಜನ ಶಾಸಕರೊಟ್ಟಿಗೆ ಮುಖ್ಯಮಂತ್ರಿಯನ್ನು ಮಾತಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ನಾನಿಲ್ಲಿ ಹೇಳ ಹೊರಟಿರುವಂಥದ್ದು, ಹೌದು, ನಾವೆಲ್ಲ ಸಾಮಾಜಿಕವಾಗಿ ಜಾತಿಯ ಕಟ್ಟುಪಾಡಿನ ಚೌಕಟ್ಟನ್ನು ಮೀರಿ
ಸಂಘಟನೆಗೋಸ್ಕರ ಕೆಲಸಗಳನ್ನು ಮಾಡಿದವರು ಅಲ್ಲ ಅಂತ ಹೇಳಿಲ್ಲ. ಆದರೆ ಸುತ್ತಲ ಪ್ರಪಂಚವನ್ನು ಕಂಡಾಗ ನಮ್ಗೆ ಆತಂಕ ಆಗುವುದೇನಂತ ಹೇಳಿದ್ರೆ, ಎಲ್ಲರೂ ಕೂಡ ಅವರವರ ಜಾತಿಗೆ ಕೆಲಸ ಮಾಡುವಂಥ ಪರಿಸ್ಥಿತಿಗಳು ರಾಜ್ಯದಲ್ಲಿ ನಾನು ಕಂಡೆ. ಯಾವುದೋ ಒಂದು ಉಪಚುನಾವಣೆಗೆ ಹೋದರೆ ಲಿಂಗಾಯತ ಓಟ್ ಎಷ್ಟಿದೆ ಎಂಬುದರ ಆಧಾರದಲ್ಲಿ ಲಿಂಗಾಯತ ಲೀಡರ್ ಬಂದು ಭಾಷಣ ಮಾಡ್ತಾರೆ. ಒಕ್ಕಲಿಗರ ಮತದಾರ ಎಷ್ಟಿದ್ದಾರೆ ಅನ್ನೋಂತೇಳಿ ನೋಡ್ಕೊಂಡು ಒಕ್ಕಲಿಗೆ ಮತದಾರ ಬಂದು ಭಾಷಣ ಮಾಡೋದನ್ನು ಕಂಡೆ. ಕುರುಬರಿದ್ದ ಕಡೆ ಕುರುಬರೇ ಹೋಗಬೇಕು, ದಲಿತರಿದ್ದ ಕಡೆ ದಲಿತರೇ ಹೋಗಬೇಕು, ಈಡಿಗರಿದ್ದ ಕಡೆ ಯಾರು ಹೋಗಬೇಕು, ಬಿಲ್ಲವರಿದ್ದ ಕಡೆ ಯಾರು ಹೋಗಬೇಕು ಅನ್ನುವಂಥ ಚರ್ಚೆಗೆ ಗಂಭೀರತೆ ಬರುತ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು 5ನೇ ಸ್ಥಾನದಲ್ಲಿರುವಂಥ ಕರ್ನಾಟಕ ರಾಜ್ಯದ ಬಿಲ್ಲವ ಯಾನೆ ಈಡಿಗರಿಗೆ ಎಷ್ಟು ಜನ IAS ಅಧಿಕಾರಿಗಳಿದ್ದಾರೆ, ಎಷ್ಟು ಜನ IPS ಅಧಿಕಾರಿಗಳಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಲೆಕ್ಕ ಒಂದು ಕಾರಣಕ್ಕೆ ಇದೆಲ್ಲವನ್ನ ಮುಂದೊಟ್ಟುಕೊಂಡು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಬಲವಾದಂಥ ಬಿಲ್ಲವರ ಮತ್ತು ಈಡಿಗರ ಬಹುದೊಡ್ಡ ಸಮಾವೇಶವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಮಾಡಿ ಆಳುವ ಸರ್ಕಾರಕ್ಕೆ ಬಿಸಿ ಮುಡಿಸಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸ್ಬಿಡುತ್ತೆ. ನಿನ್ನೆ ಮಾಲಿಕೆ ಗುತ್ತಿದಾರರು, ಸುಬೇಶ್ ಗುತ್ತಿದಾರರು, ಹಾಲಪ್ಪನವರು, ಭಟ್ಕಳದ ಸುನೀಲ್ ನಾಯ್ಕರು ಅನೇಕರು ಸಿಕ್ಕಿದಾಗ ಮಾತಾಡಿದ್ರು. ಎಲ್ಲೋ ಒಂದು ಕಡೆ ಬೆಕ್ಕಿಗೆ ಗಂಟೆ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ನನ್ನ ಮಾತುಗಳು ಅನೇಕರಿಗೆ ರುಚಿಯಾಗೋದಿಲ್ಲ. ಆದರೆ ಮನಸ್ಸಲ್ಲಿದ್ದದನ್ನ, ಭಾವನೆಯಲ್ಲಿರೋದನ್ನ ಭಾಷೆ ಮೂಲಕ ಹೇಳದೆ ಹೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಒಂದು ಕಾಲದಲ್ಲಿ ಬಡವರಿಗೆ 100 ರೂಪಾಯಿ ನೋಟನ್ನು ತೋರಿಸಿದಂಥ ಜನಾರ್ದನ ಪೂಜಾರಿ ಅವರು, ಬಡವರಿಗೆ ಬ್ಯಾಂಕಿನ ಬಾಗಿಲನ್ನು ತೆರೆದು ತೋರಿಸಿದಂಥ ಜನಾರ್ದನ ಪೂಜಾರಿ ಅವರು ಇವತ್ತು ಇಳಿಯ ವಯಸ್ಸಿನಲ್ಲಿದ್ದಾರೆ. ಅವರಿಗೆ ವಯಸ್ಸು ಕಡಿಮೆ ಆಗಿಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಈಡಿಗರ ಮೂಲಕ, ಬಿಲ್ಲವರ ಮೂಲಕ ನಾಯಕತ್ವ ಕೊಟ್ಟಂತ ಬಂಗಾರಪ್ಪನವರಿಗೆ ನಮ್ಮ ಜೊತೆ ಇಲ್ಲ. ಕಾಗೋಡು ತಿಮ್ಮಪ್ಪನವರು ಚುನಾವಣೆಯಿಂದ ಹಿಂದೆ ಸತ್ತು ಬಿಟ್ಟಿದ್ದಾರೆ. ಜಾಲಪ್ಪನವರು ಮೆಡಿಕಲ್ ಕಾಲೇಜ್ ಮಾಡಿದ್ರು ಕೂಡ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಈ 35 ಲಕ್ಷ ಜನ ಬಿಲ್ಲವರಿಗೆ, ಈಡಗರಿಗೆ, ನಾಮಧಾರಿಗಳಿಗೆ, ದೇವರಿಗೆ ಯಾರು ನಾಯಕತ್ವ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಶೂನ್ಯ ತೋರ್ಬಿಡುತ್ತೆ ನಮಗೆ. ನಾನು ಮಂತ್ರಿ ಆದಾಗ ಇಡೀ ಕರ್ನಾಟಕದಲ್ಲಿ ಆಗಿರುವಂಥ ಗಲಭೆಗೆ ಉತ್ತರ ಕೊಟ್ಟಿದ್ದು ಯಾರು ಕೇಳಿದ್ರೆ ನೇರವಾಗಿ ಉತ್ತರ ಕೊಟ್ಟವರು JP ನಾರಾಯಣಸ್ವಾಮಿ ಅವರು, ಈಡಿಗ ಸಮಾಜ ರಾಜ್ಯಾಧ್ಯಕ್ಷ. ಒಂದು ಕಡೆ ಅವರು ಮಾಧ್ಯಮದವ್ರಿಗೆ ಹೇಳ್ತಾರೆ ಫೋನ್ ಮಾಡಿ, ನನ್ನ ಸಮಾಜದ ಹುಡುಗೊಬ್ಬ ಮಂತ್ರಿ ಆಗಿದ್ದಾನೆ, ಏನು ಕಷ್ಟ ಇತ್ತು ನೋಡಿಲ್ಲ, ಅವನ ಜೊತೆ ನಾನು ಗಟ್ಟಿ ನಿಲ್ತೇನೆ ಅನ್ನುವಂಥ JP ನಾರಾಯಣಸ್ವಾಮಿ ಅವರ ನಾಯಕತ್ವ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಜಾಲಪ್ಪನವರಿಗೆ ಮತ್ತು ಜನಾರ್ದನ ಪೂಜಾರಿ ಅವರಿಗೆ, ಕಾಗೋಡು ತಿಮ್ಮಪ್ಪನವರಿಗೆ ವಯಸ್ಸಾದ ಹಿನ್ನೆಲೆಯಲ್ಲಿ ಈ ಸಮಾಜವನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೊರಬೇಕಾದಂಥ ಅವಶ್ಯಕತೆಗಳಿದೆ. ಅದಕ್ಕೋಸ್ಕರ ಹೇಳಿದೆ, 2ನೇ ತಲೆಮಾರಿನ ನಾಯಕತ್ವ ಮೇಲೆತ್ತು ಬಾರದೇ ಇದ್ರೆ ಸಮಾಜ ಇವತ್ತು ಅನಾಥ ಆಗುತ್ತೆ ಅಂತ ಅನ್ಸೋದಿಲ್ವೇ ನಮಗೆ? ಈ ಕಾರಣಕ್ಕೆ ಸಂಘಟನೆ ಬೇಕು ಅಂತ ಹೇಳಿ, ಈ ಕಾರಣಕ್ಕೆ ಸಂಘಟನೆ ಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಇನ್ನೇನು ಬೇಕು, ಮಾಡಬೇಕು, ಆಗ್ಬೇಕು ಅನ್ನೋದನ್ನು ಸಮಾಜ ನಿರ್ಧಾರ ಮಾಡುತ್ತೆ, ನಾನಲ್ಲ. ಆದರೆ ಸುನೀಲ್ ಕುಮಾರ್ ಅವರು ಏನಾಗಬೇಕು ಅನ್ನೋದು ಸಮಾಜ ನಿರ್ಧಾರ ಮಾಡುತ್ತೆ, ನಾವೆಲ್ಲ ನಿರ್ಧಾರ ಮಾಡೋದು. ಆದರೆ ಸಮಾಜಕ್ಕೆ ಶಕ್ತಿ ಕೊಡಬೇಕಾದಂಥ ಅವಶ್ಯಕತೆಗಳಿದೆಯಲ್ಲ. ಇವತ್ತು ಕೊಪ್ಪಳಕ್ಕೆ ನಾನು ಹೋಗಬೇಕಾಗಿದೆ. 4,000 ಜನ ನಮ್ಮ ಸಮಾಜದ ಪ್ರತಿನಿಧಿಗಳಲ್ಲಿ ಸೇರ್ತಾರೆ. ರಾಮುಲು ಅನ್ನುವಂಥ ಹಿರಿಯ ಸಂಸದರೊಬ್ಬರು ಫೋನ್ ಮಾಡಿ ನೀನು ಖಂಡಿತ ಬರಬೇಕು ಅಂತ ಹೇಳಿರ್ತಾರೆ. ಆದರೆ KT ಸುವರ್ಣರನ್ನು ಬಿಟ್ಟು ಹೋಗ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ. KT ಸುವರ್ಣರು ಗಟ್ಟಿ ಇದೆಯಲ್ಲ, ಬರಲೇಬೇಕು 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 ಅಂತ ಹೇಳಿದಾಗ ಆ ಕೊಪ್ಪಳವನ್ನು ಬಿಟ್ಟು ನಾನಿವತ್ತು ಇಲ್ಲಿ ಬರಬೇಕಾದಂಥ ಅವಶ್ಯಕತೆಗಳಿದೆ. ಆಯ್ತು, ಯಾಕೆ ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂಥ ನಾವು ಒಂದಷ್ಟು ದೂರಗಾಮಿ ಯೋಚನೆಗಳನ್ನು ಹಾಕೊಳ್ಳದೆ ಇದ್ರೆ, ಸಮಾಜದಲ್ಲಿ ಸಂಘಟನೆ ಜವಾಬ್ದಾರಿಯಲ್ಲಿರುವಂಥ ನಾವು ಸಂಕೋಚ ಬಿಟ್ಟು ಸಮಾಜ ನಂದು ಅಂತ ಹೇಳದೇ ಇದ್ರೆ, ಹೌದು ಎಲ್ಲ ಮುಜುಗರ ಆಗುತ್ತೆ, ಸಮಾಜದ ಬಗ್ಗೆ ಮಾತಾಡುವಾಗ ಎಲ್ಲ ಮುಜುಗರ ಆಗುತ್ತೆ. ಆದರೆ ನಾವು ಸಮಾಜದಲ್ಲಿ ಮುಜುಗರ ಆಗುತ್ತೆ ಅಂತ ಕೈ ಬಿಟ್ಬಿಟ್ರೆ ಸಮಾಜ ಅನಾಥ ಆಗುತ್ತೆ. ಯಾರು ಹೊಣೆ ಇದಕ್ಕೆ? ಕರ್ನಾಟಕ ರಾಜ್ಯದಲ್ಲಿರುವಂಥ 35 ಲಕ್ಷ ಈಡಿಗರು, ಬಿಲ್ಲವರು, ನಾಮಧಾರಿಗಳು, ದೇವರು, ಪೂಜಾರಿಗಳು ಅವರ ಕೋರಿಕೆಗೆ, ಅವರ ಬೇಡಿಕೆಗೆ ಯಾರು ಮನ್ನಣೆ ಕೊಡಬೇಕು? ಆ ಕಾರಣಕ್ಕೋಸ್ಕರ ಎಲ್ಲ ಶಾಸಕರು ಒಟ್ಟಾಗಿ ನಾಡಿದ್ದು ಮುಖ್ಯಮಂತ್ರಿಗಳನ್ನ ನೋಡ್ತೇವೆ. ಪ್ರವರ್ಗ 1ಕ್ಕೆ ನೀವು ತರಬೇಕು ಬಿಲ್ಲವ ಸಮಾಜವನ್ನು. ಆ ಇಂಜಿನಿಯರಿಂಗ್ ಕಲಿಯುವಂಥ ಮಕ್ಕಳಿಗೆ, ಮೆಡಿಕಲ್ ಕಲಿಯುವಂಥ ಮಕ್ಕಳಿಗೆ, ಅಥವಾ ಶಿಕ್ಷಣಕ್ಕೋಸ್ಕರ ಹೋಗುವಂಥ ಮಕ್ಕಳಿಗೆ ಅವಶ್ಯಕತೆಗಳಿದೆ. ಇವತ್ತು ನಮಗೆ ಫೀಸ್ ಕಡಿಮೆ ಆಗುವಂಥ ಅವಶ್ಯಕತೆಗಳಿದೆ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು. ಒಂದು ಕಾಲದಲ್ಲಿ ಶೇಂದಿ ತೆಗೆಯೋನ ಮಗ ಶೇಂದಿ ತೆಗಿತಾ ಇದ್ದ, ಕಲ್ಲು ಕಡಿಯೋನ ಮಗ ಕಲ್ಲು ಕಡಿತಾ ಇದ್ದ.
ಗಾರೆ ಮಾಡುವ ಮಗ ಗಾರೆ ಮಾಡ್ತಾ ಇದ್ದ, ರಿಕ್ಷಾ ಡ್ರೈವರ್ ಮಗ ಮತ್ತೊಬ್ಬ ಹೊಸ ರಿಕ್ಷಾ ತಗೊಳ್ತಾ ಇದ್ದ. ಕಾಲ ಇವತ್ತು ಬದಲಾಗಿದೆ ಅಂತ ಅನ್ಸುವೇನು? ಬೀಡಿ ಕಟ್ಟುವವನ ಮಗಳು, ಕೂಲಿ ಮಾಡುವವನ ಮಗಳು, ಚೆಂದಿ ತೆಗೆಯುವವನ ಮಕ್ಕಳಿಗೆ ಇವತ್ತು ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ. ಹಾಗಿದ್ರೆ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕಂತ ಯೋಚನೆ ಮಾಡೋರು ಯಾರು? ನಾವು ಹೆತ್ತವ್ರು ತಾನೆ, ಈ ಸಮಾಜ ತಾನೆ. ಆ ಕಾರಣಕ್ಕೋಸ್ಕರ ಕೊಲ್ಯದಲ್ಲಿರುವಂತಹ ಬಿಲ್ಲವ ಸಮಾಜ ನಾಳೆಯೇ ಬದಲಾವಣೆ ಮಾಡ್ತೇವೆ ಅನ್ನುವಂಥ ಭ್ರಮೆ ನನಗೇನಿಲ್ಲ. ಆದರೆ ಇನ್ನೊಂದು 10 ವರ್ಷಗಳಲ್ಲಿ ಈ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಬೇಕಾದಂಥ ಅವಶ್ಯಕತೆಗಳಿದೆ. ಇದರ ಜವಾಬ್ದಾರಿ ಹೊರಬೇಕಾದ ಸಂಘಟನೆಯವರು. ಈ ಕಾರಣಕ್ಕೋಸ್ಕರ ಹೇಳಬೇಕು, ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಬ್ರಹ್ಮಶ್ರೀ ಪ್ರಶಸ್ತಿಯನ್ನ ಪಡಿತಾ ಇರುವಂತ ನವೀನ್ ಚಂದ್ರ ಡಿ ಸುವರ್ಣರ ಬಗ್ಗೆ ನನಗೆ ಗೌರವ ಯಾಕೆ ಅಂತ ಹೇಳಿದ್ರೆ, ಬಹಳ ದೊಡ್ಡ ಉದ್ಯಮಪತಿಯಾಗಿ ಅವರು ಅವ್ರ ತಂದೆಯವರಿದ್ದವರು. ಅವರ ಸಹೋದರರೆಲ್ಲ ನಂಗೆ ಅತ್ಯಂತ ಪ್ರೀತಿ ಮತ್ತು ಗೌರವ ನನಗೆ. ಆದರೆ ನಮ್ಮ ಸರ್ಕಾರ ಇರುವಾಗ 1 ಎಕರೆ ಜಾಗವನ್ನು 1-2 ಎಕರೆ ಜಾಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬಡದಾಡಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಅವ್ರ ಕೈಯಿಂದ ಕೊಟ್ಟು ಆ ಜಾಗ ಮಂಜೂರು ಮಾಡ್ಕೊಂಡು ಬಂದು ಇನ್ನೊಂದು 3 ತಿಂಗಳಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಮಾಡ್ತಾರೆ. ಈ ಮಳೆಗಾಲ ತಡೆದಂತ ಅದು ಓಪನ್ ಆಗುತ್ತೆ. ಹಾಗೆ ಓಪನ್ ಆದರೆ ಈ ಮಂಗಳೂರಿನಲ್ಲಿ 100 ಜನ ಮಹಿಳಾ ವಿದ್ಯಾರ್ಥಿಗಳು, ಅವರು ಮೆಡಿಕಲ್ ಮಾಡ್ತಾರೋ, ಇಂಜಿನಿಯರ್ ಮಾಡ್ತಾರೋ, MBA ಮಾಡ್ತಾರೋ, ಡಿಗ್ರಿ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಸಮಾಜದವರಿಗೆ ಉಚಿತವಾಗಿ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪೂರೈಸಲಿಕ್ಕೆ ಅವಕಾಶ ಆಗುತ್ತಲ್ಲ. ಈ ಕ್ರಾಂತಿಕಾರಿ ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ, ಮನಸ್ಸು ಬೇಕಲ್ಲ. ನೀವು ಹಣ ಇದ್ದವ್ರನ್ನ ಕೇಳಿ, ನಾನು ಲೆಕ್ಕ ಕೊಡ್ತೇನೆ. ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವರಲ್ಲಿ 100 ಕೋಟಿ ಇರೋರು 2 ಜನ ಅಂತ ಕೇಳಿ. ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಸೇರಿದಂತೆ ಮುಂಬೈಯಲ್ಲಿ ಅಥವಾ ನಮ್ಮ ಇಡೀ ರಾಜ್ಯದಲ್ಲಿ 1000 ಕೋಟಿ ಇದ್ದವರು ಇದ್ದಾರೆ. ನಮ್ಮ ಜೊತೆಲಿ ನಮ್ಮ ಸಮಾಜದವರು ಇದ್ದಾರೆ, 1000 ಕೋಟಿ ಇರೋರು. ಮೊನ್ನೆ ರಾಯಚೂರಿಗೆ ಹೋಗಿದ್ದೆ, ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ಹಿರಿಯರೊಬ್ಬರು ಕರೆದಿದ್ರು. ಮನೆಯಲ್ಲಿ 4 ಲಿಫ್ಟ್ ಉಂಟು. ಮನೆಯಲ್ಲಿ ಒಂದು ಮನೆಯಲ್ಲಿ 4 ಲಿಫ್ಟ್. ಯಾರು ಕೇಳಿದ್ರು? ನನ್ನ ಸಮಾಜದವರು. ಬಹಳ ಪ್ರೀತಿ ಅವರಿಗೆ ನನ್ನ ಮೇಲೆ ನಾನು ಬಂದರೆ ನನಗೆ ಬೇಕಾದಂಥ ಒಂದು ಕೊಠಡಿ ಕೊಟ್ಟೆ, ನೀನು ಕಾಯಂ ಇಲ್ಲೇ ಇರು ಅಂತ ಹೇಳಿ. 4 ಲಿಫ್ಟ್ ಇದೆ ಒಂದು ಮನೆಯಲ್ಲಿ. ಅದು ನನ್ಗನ್ಸೋದು ನವೀನ್ ಚಂದ್ರ ಸುವರ್ಣ ರೀತಿಯಲ್ಲಿ ಅವರು ಕೂಡ ಒಂದೊಂದು ಹಾಸ್ಟೆಲನ್ನು ಮಾಡಿ ಬಡ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ರೆ ಸಮಾಜದಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತಲ್ಲ ಅಂತೇಳಿ ಆ ವ್ಯವಸ್ಥೆಗಳು ಬೇಕು ಅಂತ ಅನ್ಸಿದ್ರು. ದಾಮೋದರ ಸುವರ್ಣರು, ನಾನು ಅವ್ರನ್ನ ಯಾಕೆ ನನ್ನ ಪೂಜ್ಯರು ಅಂತ ಪ್ರೀತಿಯಿಂದ ನೋಡ್ತೇನೆ ಅಂತ ಹೇಳಿದ್ರೆ, ಎಲ್ಲೇ ಸಮಾಜದ ಸಮಸ್ಯೆಗಳು ಬರಲಿ, ದಾಮೋದರ ಸುವರ್ಣರ ಕಾರು ಬಂದು ನಿಲ್ತಾ ಇತ್ತು ಕುಂದಾಪುರದಲ್ಲಿ. ಅವಶ್ಯಕತೆಗಳಿರಲಿಲ್ಲ ಅವರಿಗೆ. ಅವರೇನು MLA ಆಗಲಿಲ್ಲ, MP ಆಗಲಿಲ್ಲ, ಏನೂ ಆಗಿರಲಿಲ್ಲ, ಆಗ್ಬೇಕಂತ ಆಸೆ ಕೂಡ ಇರಲಿಲ್ಲ. ನಮ್ಮ ಸಮಾಜದಲ್ಲಿರುವಂಥ ಒಬ್ಬ ಹಿರಿಯರನ್ನ MLC ಮಾಡಬೇಕು ಅಂತ ಆ ಕಾಲದಲ್ಲಿ ಯಾರಿಗೂ ಕೂಡ ಆಲೋಚನೆ ಬಂದಿರಲಿಲ್ಲ. ಇವತ್ತು ಕಾಲಘಟ್ಟಗಳ ಬದಲಾದ ಸ್ಥಿತಿ. ಹಾಗಾಗಿ ಸಂಘಟನೆ ಮೂಲಕ ಶಕ್ತಿಯನ್ನು ಪಡಿಬೇಕು ಅಂತ ನಾವು ಅಂದುಕೊಂಡ್ರೆ ಸಂಘಟನೆ ಇದೇ ಮಾದರಿಯಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುವಂಥ ಪರಿ, ಬಡವನ ಮನೆ ಮಗಳೊಬ್ಬಳು, ಬೀಡಿ ಕಟ್ಟುವನ ಮಗನ ಮಗಳೊಬ್ಬಳು, ಕೂಲಿ ಮಾಡುವನ ಮಗಳೊಬ್ಬಳು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಹೊರಬಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ನಮಗೇನಿದೆ? ನಾನು ಮೊನ್ನೆ 1 ಕೋಟಿ ರೂಪಾಯಿ ಹಾಕಿ ನಮ್ಮವರೊಂದು ದೇವಸ್ಥಾನ ಕಟ್ಟಿದ್ರು ನಮ್ಮ ಸಮಾಜದವರು. ಸ್ವಾಭಾವಿಕವಾಗಿ ಅವರಿಗೆ ಸನ್ಮಾನ ಆಗಬೇಕಾಗಿ ಮೂಲಕ ಐದ ಒಟ್ಟುಗು ನಾರಾಯಣ ಗುರುಕುಲ್ನ ಪ್ರತಿಮೆಯನ್ನು ಮಲ್ಪುನ ಮೂಲಕ ಪೂಜೆ ಪುರಸ್ಕಾರ ಮಲ್ಪುನಕ ಮೂಲಕ ಐಕ ಅಡಿಪಾಯನ ಕೊರನಂಚನ ಒಂಜಿ ಸಂಸ್ಥೆ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ಐತ ದಾಮೋದರ್ ಆರ್ ಸುವರ್ಣರ್ ಹೆಚ್ಚಿನ ಕೆಲಸ ಮಲ್ತೊಂದು ಬೈದರೆ ಅರ್ನ 25 ವರ್ಷದ ಅಧ್ಯಕ್ಷ ಗಿರಿಟ್ ಅವು ಶಿಕ್ಷಣ ಸಂಸ್ಥೆಪ್ಪು ಅವು ಸಾಮಾಜಿಕವಾದ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರ್ಪುನಪ್ಪು ಆ ಕೆಲಸಲೇನು ದಾಮೋದರ್ ಸುವರ್ಣರ್ ಎಂಚ ಮತ್ತಂದ್ರೆ ಐಕ ದಿನ ದಿಂಜಾದು ಐಕ್ 100 ಪಟ್ಟು ಹೆಚ್ಚಾದ ಅವಜಿ ಶಿಕ್ಷಣ ಸಂಸ್ಥೆನ ಶೈಕ್ಷಣಿಕವಾದ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸ ಮಲ್ತೊಂದು ಬರ್ತನಾರು ಸನ್ಮಾನ್ಯ ನವೀನ್ ಚಂದ್ರ ಡಿ ಸುವರ್ಣರ್ ಅರ್ಹವಾದ ಇನಿ ಬ್ರಹ್ಮಶ್ರೀ ಪ್ರಶಸ್ತಿನ ಕೋರ್ರೆ ಇಕ್ಕಲು ಬಯಕೊಂದಲ್ಲ ನಮ್ಮ ಪ್ರೀತಿದ ಪ್ರವರ ಗುರುವಾಣಿ ಪತ್ರಿಕೆಯ ಮೂಲಕ ನಮ್ಮ ಸಂಪರ್ಕದ ಕೊಂಡಿಯಾದ ಗುರುವಾಣಿ ಪತ್ರಿಕೆಯನ್ನು ಮಲ್ತೊಂದು ಅವಜಿ ಇತ್ತ ನಮಗೆ ವಾಟ್ಸಪ್ ಫೇಸ್ಬುಕ್ ಬಂದು ಆ ಕಾಲಡ್ ಮೊಬೈಲ್ ಇಚ್ಚದ ಕಾಲ ಗುರುವಾಣಿ ಪತ್ರಿಕೆಯ ಮೂಲಕ ನಮ್ಮ ಸಮಾಜದ ಕಷ್ಟ ಕಾರ್ಪಣ್ಯಪ್ಪು ಸಮಾಜದ ಎಡ್ಡೆಪ್ಪದ ಕೆಲಸಪ್ಪು ಮಾತೆಲ್ಲ ಗುರುವಾಣಿ ಪತ್ರಿಕೆಯ ಮೂಲಕ ಮತ್ತೊಂದು ಬತ್ತನಾರು ಶ್ರೀ ನವೀನ್ ಚಂದ್ರ ಡಿ ಸುವರ್ಣರ್ ಅಚ್ಚನೆ ಪ್ರತಿ ವರ್ಷ ಸುಮಾರು 15 ಲಕ್ಷದ ಹೆಚ್ಚು ಅಕಲ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪಲ್ಲಕನೆ ದೇವರ ಕೊಡ್ತನ ಸಂಪತ್ತನ್ನು ಏರ್ಲ ಕೊರ್ಪುನಂಚಿನ ಹೃದಯ ಪೂಜೆಗೆ ಹಣ ನವೀನ್ ಚಂದ್ರ ಡಿ ಸುವರ್ಣರ
ದೇವರಿಗೊಂದು ಸಂಪತ್ತು ಸಮಾಜಕ್ಕೂ ಕೊರ್ಪುನಂಚಿನ ಹೃದಯ ವೈಶಾಲ್ಯತೆ ಕೊಡ್ತೇರು ಐನದಾತ್ರ ಪ್ರತಿ ವರ್ಷ ಒಂದು 20-25 ಲಕ್ಷ ಹೆಚ್ಚು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರದು ಬರ್ತನಂಚಿನ ನವೀನ್ ಚಿತ್ರ ತಿಳಿಸುವರೆ ಅರ್ನೊಂಚು ಕನಸುಂಡು ಎಂಬಲ್ಲ ನಮ್ಮ ಸಮಾಜದ IAS IPS ಅಧಿಕಾರನ ಕುಳಿಚೇರು ಐಕಲ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ HS ಸಾಯಿರಾಮ್ ಮತ್ತು ಶ್ರೀ ಬ್ರಹ್ಮಶ್ರೀ ಗರಡಿ ಕ್ಷೇತ್ರ ಕಂಕನಾಡಿ ಇದರ ಅಧ್ಯಕ್ಷರಾದ ಶ್ರೀ K ಚಿತ್ತರಂಜನ್ ಇವರುಗಳ ಉಪಸ್ಥಿತಿಯಲ್ಲಿ ಬಿಲ್ಲವ ಸಮಾಜದ ಅಪ್ರತಿಮ ನಾಯಕರಾದ ಸನ್ಮಾನ್ಯ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಇವರಿಗೆ ಸಮರ್ಪಿಸಿದ ಬ್ರಹ್ಮಶ್ರೀ ಪ್ರಶಸ್ತಿ. ಸನ್ಮಾನ್ಯ ನವೀನ್ ಚಂದ್ರ ಡಿ ಸುವರ್ಣರೇ, ಶ್ರೀ ದಾಮೋದರ R ಸುವರ್ಣ ಮತ್ತು ಶ್ರೀಮತಿ ವೈರಿಜಾ ಡಿ ಸುವರ್ಣರ ಪ್ರಥಮ ಪುತ್ರರಾಗಿ ದಿನಾಂಕ 12/10/1953 ತಮ್ಮ ಶುಭ ಜನನ UBMC ಶಾಲೆ ಗೋರಿಗುಡ್ಡ, ಸಂತ ಎಲೋಸಿಯಸ್ ಪ್ರೌಢಶಾಲೆ ಮಂಗಳೂರು ಮತ್ತು ಮಣಿಪಾಲ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮಣಿಪಾಲದಲ್ಲಿ ತಮ್ಮ ಪ್ರಾಥಮಿಕ, ಪ್ರೌಢ ಮತ್ತು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದೆ. ಹೆಸರಾಂತ ಉದ್ಯಮಿ, ಸಮಾಜ ಸೇವಕ, ಶಿಕ್ಷಣ ಸಂಸ್ಥೆಗಳ ಸ್ಥಾಪಕ, ಸಾಹಿತ್ಯ, ಸಾಂಸ್ಕೃತಿಕ, ಭಾಷೆ, ಕಲೆಗಳ ಅಭಿಮಾನಿ, ಕೊಡುಗೆ ಇದ್ದಾನೆ ಶ್ರೀ ನಾರಾಯಣ ಗುರುಗಳ ಅನುಯಾಯಿ, ಕಠಿಣ ಪರಿಶ್ರಮಿಯಾದ ಶ್ರೀ ತಂದೆಯವರ ಮಾರ್ಗದರ್ಶನದಲ್ಲಿ ಕಾಂಟ್ರಾಕ್ಟರ್ ಆಗಿ ತಮ್ಮ ವೃತ್ತಿ ಜೀವನ ಶುಭಾರಂಭ. ದಿನಾಂಕ 1/5/1989 ಸೌಭಾಗ್ಯವತಿ ಸುಮಲತರೊಂದಿಗೆ ತಮ್ಮ ಶುಭ ವಿವಾಹ. ಪ್ರತಿಯೊಂದು ಕಾರ್ಯದಲ್ಲೂ ಸಹವರ್ತಿಯಾಗಿ ಸ್ಫೂರ್ತಿ ನೀಡುವ ಸಹಧರ್ಮಿಣಿ. ಆರತಿಗೊಬ್ಬ ಮಗಳು ಶ್ರೀಮತಿ ಸೌಜನ್ಯ ಸುವರ್ಣ, ಕೀರ್ತಿಗೊಬ್ಬ ಮಗ ಶ್ರೀ ಹರ್ಷನ್ ಸುವರ್ಣದೊಂದಿಗೆ ತಮ್ಮದು ಸುಖಿ ಕೌಟುಂಬಿಕ ಜೀವನ. 3 ತಮ್ಮಂದಿರು, 4 ತಂಗಂದಿರ ಅಣ್ಣನಾಗಿ ಹಿರಿತನ ಮೆರೆದಿರಿ. ಲಕ್ಷ್ಮೀ ಸರಸ್ವತಿಯರ ವರಪುತ್ರರು ತಾವು. ತಮ್ಮದು ಅಪರೂಪದ ವ್ಯಕ್ತಿತ್ವ, ತಮ್ಮ ಶ್ರೇಷ್ಠತೆ, ದೇವರ ಅನುಗ್ರಹ, ಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ತಮ್ಮ ಪಾಲಿನ ಶ್ರೀರಕ್ಷೆ. ತಂದೆಯಂತೆ ಕೈಗಾರಿಕೋದ್ಯಮಿಯಾಗಿ ತಮ್ಮ ಘನ ಹಂಬಲ. ರೂಪಾ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಮಂಗಳೂರು, ಸುಮನ್ ಕಾಂಕ್ರೀಟ್ ಪ್ರಾಡಕ್ಟ್ ಮಂಜೇಶ್ವರ, ಸೌಜನ್ಯ ಕಾಂಕ್ರೀಟ್ ಪ್ರಾಡಕ್ಟ್ ನಂಜನಗೂಡು ಮೈಸೂರು. ಈ ಕೈಗಾರಿಕಾ ಸಂಸ್ಥೆಗಳ ಮೂಲಕ 100 ಮಂದಿಗೆ ಉದ್ಯೋಗ ನೀಡಿ ಅವರ ಕುಟುಂಬಕ್ಕೆ ಆದಾಯ ಗಳಿಸಿದೆ. ತಂದೆ ಸ್ಥಾಪಿಸಿದ ಜ್ಯೋತಿ ಕನ್ಸ್ಟ್ರಕ್ಷನ್ ಕಂಪನಿ ಮಂಗಳೂರು ಮತ್ತು ಸುವರ್ಣ ಎಸ್ಟೇಟ್ ಮಡಿಕೇರಿ ಇವುಗಳ ಆಡಳಿತ ಪಾಲುಗಾರಿಕೆ, ಶಿಸ್ತು, ಕಠಿಣ ಪರಿಶ್ರಮ, ಅಪಾರ ಕಾಳಜಿ, ಕರ್ತವ್ಯ ನಿಷ್ಠೆಗಳಿಗೆ ತಮ್ಮನ್ನು ಯಶಸ್ವಿ ಉದ್ಯಮನಾಗಿಸಿದೆ. ಹೊಸ ದಿಲ್ಲಿಯ ಭಾರತೀಯ ಆರ್ಥಿಕ ಅಭಿವೃದ್ಧಿ ಹಾಗೂ ಸಂಶೋಧನಾ ಸಂಸ್ಥೆಯಿಂದ ದೊರೆತ ಪುರಸ್ಕಾರ ತಮ್ಮ ಪರಿಶ್ರಮದ ಫಲ. 40ನೇ ವಯಸ್ಸಿನಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ ಕುದ್ರೋಳಿ ಮಂಗಳೂರು ಇದರ ಅಧ್ಯಕ್ಷರಾದಿರಿ. 10 ಹಲವು ಉಪಯುಕ್ತ ಕಾರ್ಯಕ್ರಮಗಳೊಂದಿಗೆ ನಿರಂತರ ಕ್ರಿಯಾಶೀಲರಾಗಿ ದುಡಿಮೆ ಮಾಡಿದ್ದೀರಿ. ಸಂಘಟನೆಗಳಿಗೆ, ಸಂಘಗಳಿಗೆ ಆರ್ಥಿಕ ಮತ್ತಿತರ ನೆರವು, ಮಾರ್ಗದರ್ಶನ ನೀಡುವ ಮೂಲಕ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ. ತಮ್ಮ ಚಿಂತನೆ, ಶ್ರಮ, ತ್ಯಾಗ ಅಪಾರವಾದ. ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ ಶ್ರೀ ಕುದ್ರೋಳಿ ಮಂಗಳೂರು ಇದರ ಅಧ್ಯಕ್ಷರಾಗಿ ಶ್ರೀ ನಿರಂಜನ ಸ್ವಾಮಿ ಶಿಕ್ಷಣ ಟ್ರಸ್ಟ್ ಶ್ರೀ ಸುಂಗದಟ್ಟ ಇದರ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ, ಬ್ರಹ್ಮಶ್ರೀ ನಾರಾಯಣ ಗುರು ಎಜುಕೇಷನ್ ಟ್ರಸ್ಟ್ ಶ್ರೀ ಕಾಟಿಕೊಳ್ಳ ಮತ್ತು ದೇವರಾಜ ಅರಸು ಎಜುಕೇಷನ್ ಟ್ರಸ್ಟ್ ಶ್ರೀ ಕೋಲಾರ ಇವುಗಳ ಆಡಳಿತ ಮಂಡಳಿ ಸದಸ್ಯರಾಗಿ ಪ್ರಾಥಮಿಕ ಪೂರ್ವ ಶಿಕ್ಷಣದಿಂದ ತಾಂತ್ರಿಕ, ವೈದ್ಯಕೀಯ ಶಿಕ್ಷಣ ಸಹಿತ ಉನ್ನತ ಶಿಕ್ಷಣವರೆಗಿನ ಶಿಕ್ಷಣ ಸಂಸ್ಥೆಗಳ ಮುಖೇನ ಶೈಕ್ಷಣಿಕ ಪ್ರಗತಿಗಾಗಿ ತಮ್ಮ ದುಡಿಮೆಯ ಸ್ಮರಣೀಯವಾದ. ಕರ್ನಾಟಕ ಸರ್ಕಾರವು ನಿಮ್ಮನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರನ್ನಾಗಿ ನಾಮಕರಣ ಮಾಡಿರುವುದು ಶೈಕ್ಷಣಿಕ ರಂಗದ ತಮ್ಮ ಕ್ರಿಯಾಶೀಲ ದುಡಿಮೆ ಸಂದ ಗೌರವ.
ಅದು ಯಾನದಿನ ಸ್ವೀಕಾರ ಮಂತದೆ ಬಂದ್ರೆ ಸಂತೋಷ ಅವನು. ಈ ಪ್ರಶಸ್ತಿ ಹೆಂಗೆ ಪ್ರಧಾನಮಂತ್ರಿ ನಂಚಿನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರಾದ ಶ್ರೀಯುತ KT ಸುವರ್ಣರೆಗ್ಲ ಪೂರ ಆಯ್ತ ಪದಾಧಿಕಾರಿನಗ್ಲೆಗ್ಲ ಸದಸ್ಯರನಗ್ಲೆಗ್ಲ ಎನ್ನ ಹೃತ್ಪೂರ್ವಕ ಒಂಜಿ ಕೃತಜ್ಞತೆಯನ್ನು ಸಂದವನ ಒಟ್ಟಿಗೆ ಸಮಾಜೋಡು ಕುಡಲ ಎಂಗೆ ಹೆಚ್ಚಿನ ಒಂಜಿ ಋಣ ಒಂಜಿ ಉಕ್ಕುಲಕ ಮಂತೇರೆ ಬಂದು ಪನೇರೆ ಎಂಕ್ ಒಂಜಿ ನಮೂನೆದ ಖುಷಿಲ ಅವನು ದಯಪನಗ ಬಹುಲ ಒಂಜಿ ನಮ್ಮ ಮನ್ಪೋಡಾಣ ಒಂಜಿ ಯೋಗ ಬೋರ್ಡಿಗೆ ಅಂಚ ದಾದನ ಎನ್ನೊಂಜಿ ಯೋಗ ಇತ್ತಂದು ಸಮಾಜಗೂ ಕೆಲವು ಯೋಜನೆಗಳನ್ನು ಆ ಯೋಜನೆ ಅರ್ಪಣೆ ಮನ್ಪುನಂಚಿನ ಬಹುಶಃ ಅಂಚಿನ ಒಂಜಿ ನಿಖಲ ಪೂರ ಸಹಕಾರ ದೇವರ ದಯೆ ನೆಟ್ಟು ಬಹುಶಃ ಆತ ಮಲ್ಲ ಒಂಜಿ ಪ್ರಥಮ ಬಿಲ್ಲವ ಹಾಸ್ಟೆಲ್ ಏನು ಸಮಾಜಗೂ ಅರ್ಪಣೆ ಮನ್ಪುನಂಚಿನ ಕಾರ್ಯ ಅತಿ ಶ್ರೀಗಿರೋಡು ಆ ಒಂದು ಆಯರ ಉಂಡು ಸುಮಾರು 5 ಮಾಳಿಗೆದ ಒಂಜಿ ಕಟ್ಟಡ ಸುಸಜ್ಜಿತವಾಯಿನ ಬಿಲ್ಲವ ಹಾಸ್ಟೆಲ್ ಕಟ್ಟಡ ಕುಡ್ಲದ ಕುಂಜದ ಬೈಲ ಗ್ರಾಮಡು ಅವು ಸಂಪೂರ್ಣ ಕಟ್ಟಡ ಸಂಪೂರ್ಣ ಆಂಡು ಕೇವಲ ಉದ್ಘಾಟನೆಗೆ ಬಾಕಿ ಉಂಟು. ಮರ್ಯಾದ ಕರಿ ಕೂಡಲೇ ಆ ಉದ್ಘಾಟನೆ ಹಾಕೊಂಡು ಸಮಾಜದ ಸುಮಾರು 100 ಜೋಕ್ಲೆಗೆ 5 ಶಿಕ್ಷಣ ಕಲ್ಪನಾ ಒಂಜಿ ದಿಕ್ಕೊಂಡು ಅಂಚಾದು ಪುನಗ ಹೆಚ್ಚಿನ ಕುಡಲ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಸಮಾಜಗಳು ಆವಡು ಇದುವೇ ಸಮಾಜ ಸಂದರ್ಭಗಳು ನಮ್ಮ ಸಮಾಜದ ಮಸ್ತ್ ಜನ ಇಲ್ಲಲು ಒಪ್ಪಂದೆ ಭಂಗ ಬರ್ಪನ ಪರಿಸ್ಥಿತಿಯನ್ನು ಯಾನೇ ಕಣ್ಣರೆ ತೂತೆ ಆ ದೃಷ್ಟಿಲ್ಲ ನಮ್ಮ ಸಮಾಜ ಬಾಂಧವ್ಯರಿಗೆ ಒಂಜಿ ಧರ್ಮಾರ್ಥ ಒಂಜಿ ಇಲ್ಲಲೇನು ಕಟ್ಟದ ಕೊರ್ಪುನಂಚಿನ ಯೋಜನೆ ಎಲ್ಲ ಯಾನೊಂಜಿ ಮಾಡದೆ ದೊಡ್ಡ ವಿಷಯ ಬರೋಡಾದ ಬಂದಾಗ ನಮ್ಮ ಸಮಾಜದ ಜೋಕುಲು ಹೆಚ್ಚಿನ ನಮ್ಮ ಸಂಘ ಸಂಸ್ಥೆಗಳು ಈ ಶಿಕ್ಷಣಗೂ ಒಂಜಿ ಪ್ರೇರಣೆ ಕೊರಪಿನಂಚಿನ ಕಾರ್ಯಕ್ರಮ ಬಂದ್ವಿ ಆಂಡ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದಕ್ಕೂ ಸುಮಾರು 17 ವರ್ಷಗಳು ನಿರಂತರವಾದ ಒಂಜಿ ಜೋಕುಲ್ನ ಶೈಕ್ಷಣಿಕ ದತ್ತು ಸ್ವೀಕಾರನು ಮತ್ತೊಂದು ಪುನಃ ಭಾರಿ ಒಂಜಿ ಸಂತೋಷದ ವಿಚಾರ ఒక ಅಭಿನಂದನೀಯ ಕೂಡ ದೇವನಗ್ಲೆ ಖಾಲಿ ಶಿಕ್ಷಣಗ ಆಗ್ಲಿ ಬೋಡಿತಿನ ಸೌಕರ್ಯ ಅಗ್ಲು ಕಲ್ಪನೆ ಮತ್ತು ಕೊರ್ಪೇರು ಆಂಡ ಐತ ಒಟ್ಟಿಗೆ ಅಗಲು ಎನ್ನ ಒಂಜಿ ಕೋರಿಕೆ ಅಥವಾ ಸೂಚನೆ KT ಸುವರ್ಣರೆ ದಾದ ಬಂದಾಗ ನಿಕ್ಕಲು ಎಡ್ಡೆ ಕೆಲಸ ಮತ್ತೊಂದುಲ್ಲಾರು ಐತ ಒಟ್ಟಿಗೆ ಈ ನಮ್ಮ ಈತ ಹೈಸ್ಕೂಲ್ SLC ಮುಟ್ಟ ಆಯ್ನ ಜೋಕುಲಿಗೆ ಅಕಲ ದುಂಬುದ ಆ ರೀತಿ ತಕ್ಕಲಿಗೆ ಶಿಕ್ಷಣ ದೇತೋನಲ್ಲಿ ಐತ ಬಗ್ಗೆ ಒಂಜಿ ವಿಚಾರವಂತರ್ನಗಳೆದ್ದು ಅಕಲೆ ಮಾಹಿತಿ ಕೊರ್ಪಿನಂಚಿನ ಒಂಜಿ ಕಾರ್ಯಕ್ರಮ ಪಾಡುಂಡ ಅಕಲ್ನ ಒಂಜಿ ಭವಿಷ್ಯ ಬೆಳಗುಲ ಕಾಪುಡು ಅನ್ನೋದು ಎಲ್ಲ ಒಂಜಿ ಅಭಿಪ್ರಾಯ ದಯಪನಗ ಹೆಚ್ಚಿನ ಕ್ರೆಡಿಟ್ ನಮ್ಮ ತೂನಗ ನಮ್ಮ ಜೋಕುಲು SLC ಬೊಕ್ಕ PUC ಬಂದದ್ದು ಬೊಕ್ಕ ಓರ್ಲ ಒಂಜಿ ಕೆಲಸ ದಿಕ್ಕಂತ ತಿರುಗುನ ಪರಿಸ್ಥಿತಿ ಉಂಟು ಅಂಚ ಆಯರಬಲ್ಲಿ ಅಕಲೆಗೆ ಒಂಜಿ ವೃತ್ತಿಪರ ಶಿಕ್ಷಣ SLC ಆಯಿ ಬೊಕ್ಕ ತಿಕ್ಕುನಂಜಿ ಬೇತೆ ಬೇತೆ ಸ್ಕೋಪುಲುಂಟು ಆಯ್ತ ಬಗ್ಗೆ ಮಾಹಿತಿ ಕೊರ್ಪಿನಂಚಿನ ಕೆಲಸ ಸಂಘ ಸಂಸ್ಥೆಗಳು ಅವಳು ಐತ ಒಟ್ಟಿಗೆ ಸರ್ಕಾರದ ಕೆಲವು ಹೆಚ್ಚಿನ ಈ ಒಂದು ಸ್ಕೀಮ್ಗಳುಂಟು ಅದ ಬಂದಾಗ ಫ್ರೀ ಎಜುಕೇಷನ್ ಇದೆ ಇವನ್ ನಮ್ಮ ತುವಿನಾಗ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಐನಾದ ಕಮ್ಮಿ ಫೀಸ್ ಡಿಪ್ಲೊಮಾ ಬೇರೆ ಹಾಕೊಂಡು ITI ಲಂಚೇನೆ ITI ಬಾರಿ ಸರ್ಕಾರಿ ITI ಬಾರಿ ಕಮ್ಮಿ ಅನ್ನೋದು ನೆಟ್ಟೆ ವೆಚ್ಚೋಡು ಶಿಕ್ಷಣ ಬೇರೆ ಹಿರಿಯರನ್ನ ಚಿತ್ತ ಪರಮ ಪೂಜ್ಯ ನಾರಾಯಣ ಗುರುಕುಲ್ನ ಸಂದೇಶನೇ ಸಮಾಜ ಗುಂಡನ ಬಗ್ಗೆ ಶಿಕ್ಷಣದ ಮುಖಾಂತರ ಬಲೈತರಾಗಿರಿ ಚಿತ್ತ ಧ್ಯೇಯವಾಕ್ಯನ ಈ ಸಮಾಜಕ್ಕೋಸ್ಕರ ಕೊಡ್ತೇನೆ. ಇನ್ನು ಶಿಕ್ಷಣದ ಚಟುವಟಿಕೆಗಳ ಅತ್ಯಂತ ಮಹತ್ತರ ಪಾತ್ರನ ಮುಖಾಂತರ ಆತ ಜೋಕ್ಲೆಗಳ ಶಿಕ್ಷಣ ತಿಕ್ಕೊಡೋ ಉನ್ನತ ಶಿಕ್ಷಣ ತಿಕ್ಕೊಡೋ ಎಡ್ಡೆಡ್ಡೆ ಸ್ಥಾನಕ್ಕೆ ನಮ್ಮನ ಜೋಕುಲ್ ಕೊಡು ಅಂತ ಚಿತ್ತ ಅಭಿಲಾಷ ಇಂಕ್ಲೆಗ್ ಮಾತಾಡಕ್ಲ ಉಂಡಿನಿ. ಇನ್ನು ಈ ಒಂಜಿ ಸಂಘ ಪ್ರತಿ ವರ್ಷ ಜೋಕ್ಲೆನ ದತ್ತು ಸ್ವೀಕಾರ ಮನ್ಪುರ ಮುಖಾಂತರ
ಒಂಜೈಕ ಚಾಲನೆ ಕೊರ್ಪುನಂಚಿತ್ತ ಪ್ರೋತ್ಸಾಹ ಕೊರ್ಪುನಂಚಿತ್ತ ಚಟುವಟಿಕೆನಿ ಮಂದೇರಿ ಯಾನು ಮಾತ ಸಭೆ ಸಮಾರಂಭ ಉಲ್ಲೇಖ ಮನ್ಕುವೆ ಸ್ವಾತಂತ್ರ್ಯ ಬತ್ತದ ಎಲ್ಲಂಜಿ 2022ಗೂ 75 ವರ್ಷ ಆಪುಣ ನಮ್ಮನ ದೇಶಕ್ಕೆ ಸ್ವಾತಂತ್ರ್ಯ ಬತ್ತದೆ 75 ವರ್ಷ ಸ್ವಾತಂತ್ರ್ಯ ಬತ್ತದ ಆಪುಣ ಅಂಚಿತ್ತ ಈ ಸಂದರ್ಭಡ್ಲ ನಮ್ಮನ ಸಮಾಜದ ಜೋಕ್ಲೆಗೆ ಶಿಕ್ಷಣ ಇಚ್ಚಿ ನಮ್ಮನ ಸಮಾಜದ ಜೋಕಲು ಉನ್ನತ ಶಿಕ್ಷಣಕ್ಕೆ ಪೋತಿಜ ಅಂದ್ಕೊಂಡ ಭಾರಿ ಗಂಭೀರವಾದ ಆಲೋಚನೆ ಮನ್ಪುನಂಚಿತ್ತ ಸ್ಥಿತಿ ನಮಗೆ ಯಾನ ಕುಡ್ಲದ ಉಡುಪಿದ ಶಿವಮೊಗ್ಗದ ಸಭೆ ಸಮಾರಂಭಡೆ ಉಲ್ಲೇಖ ಮಂತೋನಿದ್ದೆ ನಮ್ಮನ ಕರ್ನಾಟಕ ಕಡೆ ಇನ್ನು ಬಿಲ್ಲವ ಸಮುದಾಯದ ಜೋಕಲು ಏತು ಜನ IAS IPS ಮಂದ ಡಿಗ್ರಿ ಮಂದಿ ನಕ್ಕಲು ಮಸ್ತ್ ಜನ ತಿಕ್ಕುವೇರಿನಿ ಅಣ್ಣ IAS IPS ಮಂದಿ ನಕ್ಲೆಗಿನಿ ಏತು ಜನ ಉಲ್ಲೇರಿ ಅಂದ್ಕೊಂಡ ಒಲ 1-2 ಜನ ಜೋಕಲಿನಿ ತಿಕ್ಕುವ ಭಾರಿ ಮಲ್ಲ ಪ್ರಮಾಣದ IAS IPS ಮಂದಿ ನಕ್ಕಲ ಮಕ್ಕಿನಿ ತಿಕ್ಕುಜೇರೆ ಇಂಚಿತ್ತ ಸಂದರ್ಭಡೆ ನಮ್ಮನ ಜೋಕ್ಲೇನು ಕೇವಲ PUC ಮನ್ಪವ ಡಿಗ್ರಿ ಮನ್ಪವ ಮೆಡಿಕಲ್ ಇಂಜಿನಿಯರಿಂಗ್ ಆತೆ ಅಂತಂದೆ ಭಾರಿ ಮಲ್ಲ ಪ್ರಮಾಣದ ಆಡಳಿತದ ನೇತೃತ್ವವಲ್ಲ ನಮ್ಮನ ಜೋಕಲಿನಿ ನೋಡಾತಡೆ ಕೇವಲ ರಾಜಕೀಯ ಬೆಳವಣಿಗೆ ಮಾತ್ರ ಆತೆ IAS IPS ಮಂದಿರ ನಾಡ ಒಂದೈತಿ ಇಲಾಖೆಯನ್ನು ಮುನ್ನಡೆಸವನಂಚಿತ್ತ ಸಾಮರ್ಥ್ಯ ನಮ್ಮನ ಜೋಕ್ಲೆಗ್ಲ ಬರೋಡು ಆ ಪ್ರಮಾಣದ ನಮ್ಮನ ವಿದ್ಯಾರ್ಥಿಲೇನೆ ನಮ್ಮನ ಜೋಕ್ಲೇನೆ ಆ ಬುಲೆಪವನಂಚಿತ್ತ ಪ್ರಯತ್ನ ಮಾತೆಲ್ಲ ಒಟ್ಟಾದ ಸೇರಿದ ಮನ್ಕೊಡು ಕೇವಲ ಸಂಘ ಸಂಸ್ಥೆಯಲ್ಲಿ ಮಾತ್ರ ಆತ ಪೋಷಕರೆಲ್ಲ ಜೋಕಲ್ಲ ನಂತ ಮಲ್ಲ ಜವಾಬ್ದಾರಿ ಇಡು ಆ ಕಾರ್ಯ ಎಲ್ಲ ತುಂಬದಿನಟ್ಟು ಮನ್ಕೊಡು ಇನ್ನು 856 ಜೋಕ್ಲನ್ನು ದತ್ತದನ್ನ ಅಂದ್ಕೊಂಡ ಒಂದು ಕಿಂಜ ಫಾಲೋ ಅಪ್ದ ರೂಪಡೆ ಆಗ್ಲೇನು ಉನ್ನತ ಶಿಕ್ಷಣಗಳ ಕೊನಪುನಂಚಿತ್ತ ಪ್ರಯತ್ನ ಈ ಸಂಘದ ಮುಖಾಂತರ ಆವೋಡು ಪುನಂಚಿತ್ತ ಪಾತ್ರನಿ ಸಂದರ್ಭ ಪನೊಂದು ಇನ್ನು ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾರಿ ಅರ್ಥಪೂರ್ಣವಾದ ನವೀನ್ ಚಂದ್ರ ಸುವರ್ಣರಿಗಿನಿ ಕೊತ್ತು ನಮ್ಮ ಮಾತಿರಲ್ಲ ನವೀನ್ ಚಂದ್ರ ಸುವರ್ಣರ ಬಗ್ಗೆ ಹೆಚ್ಚು ಉಲ್ಲೇಖ ಮನ್ಪನ ಅಗತ್ಯ ಹೆಚ್ಚಿ ಪಂಡ ಪ್ರತಿ ಸಂಘದ ಪದಾಧಿಕಾರಿಗಳಿಗೆ ಪ್ರತಿ ಬಿಲ್ಲವ ಬಂಧುಗಳಿಗೆ ನವೀನ್ ಸುವರ್ಣರ ಬಗ್ಗೆ ಪರಿಚಯ ಉಂಟು ಒಂದು ಶಿಕ್ಷಣ ಸಂಸ್ಥೆದ ಮುಖಾಂತರ ಕೈಗಾರಿಕೋದ್ಯಮ ಆದೆ ಆರು ಏತೆ ಸಮಾಜದ ಬಗ್ಗೆ ಕಳಕಳಿದೀವಿ ಒಂದೇ ಅಂದ್ಕೊಂಡಿದೆ ಎಂಕ್ಲೆ ಏತೆ ಮಾತೆಲ್ಲ ಉಲ್ಲೇಖ ಮಂತ ಲೆಕ್ಕ ಹಾಸ್ಟೆಲ್ದ ಬಗ್ಗೆ ಮಾತೆಲ್ಲ ಪನೊಂದಿಲ್ಲೇರಿ ಆ ಹಾಸ್ಟೆಲ್ದ ಬೆತ್ತಂಡು ಆರ ಪರಿಶ್ರಮ ಎತ್ತುಂಡು ಆ ಹಾಸ್ಟೆಲ್ದ ನಿರ್ಮಾಣಕ್ಕೆ ಸರ್ಕಾರದ ಕೊಡುಗೆ ತನ್ನ ಜೊತೆಗೆ ಆರ್ನ ಕೊಡುಗೆ ಎತ್ತುಂಡು ಅಂದ್ಕೊಂಡು ನಮ್ಮ ಮಾತೆಲ್ಲ ಏನು ನೋಡಾತೀನಿ ಮಾತೆಲ್ಲ ಆರ್ಥಿಕವಾದ ಗಟ್ಟಿಯಿಲ್ಲ ನಮ್ಮ ಮಾತೆಲ್ಲ ಹಣ ದುಡ್ಡನ್ನು ಸಮಾಜಗೋಸ್ಕರ ಕೊರಡು ಅಂಚಿತ್ತ ಕಲ್ಪನೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಬರ ಸಾಧ್ಯ ಉಂಟು ಇನ್ನು ಆ ವ್ಯಕ್ತಿಲೇಡ ಅಗ್ರಪಂತಿಡು ಉಂಟು ನಮ್ಮ ರಾಜ್ಯ ಜಿಲ್ಲೆಡೆ ಅಂದ್ಕೊಂಡ ಮಾನ್ಯ ನವೀನ್ ಚಂದ್ರ ಸುವರ್ಣರ ಎನ್ನುವೆ ಆರೋಗ್ಯ ಈ ಪ್ರಶಸ್ತಿ ಬೋಡುಂದತ್ತೆ ಈ ಪ್ರಶಸ್ತಿನ ಆರೋಗ್ಯ ಕೊರಪನ ಮುಖಾಂತರ ಬ್ರಹ್ಮಶ್ರೀ ಪ್ರಶಸ್ತಿದ ಗೌರವ ಜಾಸ್ತಿ ಆಡಿ
ತದನಿ ತೋಂ ತನನ ತನದರನ ತದರೆ ದನಿ ತೋಂ ತನನ ತನದರನ ತದರೆ ದನಿ ತೋಂ ತನನ ತನದರನ ತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದರೆ ದನಿ ತೋಂ ತನನ ತನದರನ ತದರೆ ಯಲೆಮು ಎಲೆಯಲ ಯಲಾಲಯ ಲೆಮು ಎಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ ತಿರುಗಡ ತಗಡ ತದಾಂದ ಕಾಂದ ಕಾಂದ ತೋಂ ತನನ ತನದರನ ತದರೆ ದನಿ ತೋಂ ತನನ ತನದರನ ಸನಿ ದ ಮಗ ಮಗ ಸಮ ಮಗ ಸನಿ ಸನಿ ದ ಮಗ ಮಗ ಸಮ ಮಗ ಸನಿ ಸನಿ ದ ಮಗ ಮಗ ಸಮ ಮಗ ಸನಿ ಇನ್ನಿವರೆಗಳ ಸತತ ಐನ ಬ್ರೇಕ್ ಮಲ್ಪಂದ ಕಂಟಿನ್ಯೂ ಮಲ್ತದ ಇನ್ನಿವರೆಗೆ ಈ ಕೆಲಸನು ಮಲ್ತೊಂದಿಲ್ಲ. ಈ ದತ್ತು ಸ್ವೀಕಾರ ಆತು ಸುಲಭ ಇತ್ತು. ದತ್ತು ಸ್ವೀಕಾರಕ್ಕೂ ದುಡ್ಡು ಕೊರಪಿನಗಳೊತ್ತೆ ಜನ ಉಪ್ಪೇರು ಅತ್ತಂಡ ರೆಕಮೆಂಡ್ ಮಾಡ್ಕೊಂಡು ಕೆಲವರು ಉಪ್ಪೇರು ಇದಕ್ಕೆ ರೆಕಮೆಂಡ್ ಮಾಡ್ಕೊಂಡು ಚಿನ್ನ ಬರ್ಬಿಟ್ಟು ದಯಪಂಡ ಒಂದೆಟ್ಟು ಸರ್ವೆ ಬರ್ಬಿಟ್ಟು ಮುಖ್ಯವಾದ ಸರ್ವೆ ಅಟ್ಲ ಇಲ್ಲದ ಪರಿಸ್ಥಿತಿ ಹೆಚ್ಚಂಡು ಅಟ್ಲ ಅಪ್ಪಮ್ಮನ ಪರಿಸ್ಥಿತಿ ಹೆಚ್ಚಂಡು ಆ ಕಲ್ಪನ ಜೋಕ್ಲು ಹೆಚ್ಚ ಉಳ್ಳೇರು ಹೆಚ್ಚ ಏತ್ ಕಲ್ಪೇರು ಬರ್ಪಿನ ಮುಖ್ಯ. ಈ ಸರ್ವೆ ಒಂಜಿ 2 ದಿನ ಆಪಿನ ಕೆಲಸ ಕಮ್ಮಿ ಬಣ್ಣಗ 1 ತಿಂಗಳು 1-2 ತಿಂಗಳು ಬೋಡ ಅಂಡ ಮಸ್ತ್ ಸಂತೋಷದ ವಿಷಯ ಮಣ್ಣಗ ಬಿಲ್ಲವಸ್ ತುಂಬ ನಾಮ ಒಂಜಿ ಡಾಕ್ಟರ್ ರಕ್ಕಲು ಅತ್ತನ ಒಂಜಿ ವಕೀಲರ ರಕ್ಕಲು ಆವಡು ಒಂಜಿ ಇಂಜಿನಿಯರ್ ಆವಡು ಬಣ್ಣಗ ಬಾಲಿ ಬೇರೆ ಬಿರಲಿ ನಿಕ್ಕಿನ ಅಂಚಿನ ಒಂಜಿ ನಮ್ಮ ಬಿಲ್ಲವ ಸಮಾಜ ಅಂಚಿನ ಸಮಾಜ ಇನ್ನೀಗ ಎತ್ತೇ ಡಾಕ್ಟರ್ಸ್ ಎತ್ತೇ ಇಂಜಿನಿಯರ್ ನಕ್ಕಲು ಎತ್ತೇ ವಕೀಲರ ನಕ್ಕಲು ಆದ ಇಲ್ಲಿ 3 ವೈದ್ಯರು ಒಂದು ಸಂತೋಷ ವಿಷಯ. ಈತ್ ಮಾತ ಆವಡದನ ಕಾರಣದ ಇಂಚಿನ ಒಂಜಿ KTC ಅಂಚಿನ ಜನಗಳು ಇತ್ತಂಡ ಅವು ಖಂಡಿತ ನಮ್ಮ ಒಂಜಿ ಬಿಲ್ಲವ ಸಂಘಕ್ಕೆ ಭಾರಿ ಮಲ್ಲ ಒಂಜಿ ಶಕ್ತಿ ಇತ್ತಿನ ನಿನಗೆ ಸುವರ್ಣರ್ನ ನವಿ ಸುವರ್ಣನ ವಿಷಯ ಪಡ್ಕೊಂಡ ಅವು ನಮ್ಮ ಪಣಿಯರದ ಆಲ ಇತ್ತು ಪಣ್ಣಗ ಪ್ರತಿ ಬಿಲ್ಲರೆಗಳ ಪ್ರತಿ ಸಂಘಗಳ ಪ್ರತಿ ಗರುಡಿಗಳ ಮಾತುಗಳ ನವೀಶ್ವರನ ವಿಷಯ ಮಾತುಗಳ ಗೊತ್ತಿತ್ತು. ನಿನಗೆ ಎದೇ ವರ್ಷದಿಂದ ದಾಮೋದರ ಸುವರ್ಣರ್ನ ಉದಾಹರಣೆ ಮುಲ್ಲೆತ್ತಿನ ಎದೇ ನಮ್ಮ ಸಂಘಗಳುಂಟು ಅವು ಇನಿಗಳ ಬಾರಿ ಪೊರ್ಲೋಡು ನಡತೋದುಂಟು ಅಕ್ಕಳದಾತ್ರ ಆ ಸಂಘದ ಹತ್ರ ಎದೇ ಜೋಕ್ಲೆಗೆ ಈ ಕಲ್ಪನೆಗೆ ಅದು ಸಾಕಾರ ಮಾಡ್ತೊಂದಿಲ್ಲ. ಇದು ಭಾರಿ ಸಂತೋಷ ವಿಷಯ. ನಿನಗೆ ದುಡ್ಡು ಮಸ್ತಿ ಜಂಟ ಉಂಟು ಏಡ ದುಡ್ಡಿಜ್ಜಿ ಇನಿ ಕೊಡಿ ಜನಗಳ ಮಾತ ಕಾಸೆ ಉಂಟು ಅಣ್ಣ ಕೊರ್ಪಿನ ಮನಸ್ಸು ಬೋದು. ಇದಕ್ಕೆ ನಮ್ಮ ಜೋಕಲು ಕಲ್ತದ ಒಂದು ಮಲ್ಲ ಪದವಿಗೆ ಬತ್ತಡದಕ್ಕೆ ಭಾರಿ ಸಂತೋಷ ಅಂಡ ಬರ್ಪಿನ ಭಾರಿ ಕಮ್ಮಿ ದಯಪಂಡ ನಮ್ಮ ತೂಪ ಗುಡ್ಲಾಡು ಪೂರ ಏತ್ ಬ್ಯಾರ್ಲಾಡ ಅಂಗಡಿ ಉಂಟು ಏತ್ ಮಲಮಲ್ಲ ಅಂಗಡಿ ಉಂಟು ಐಟು ಮಾತ ಕೆಲಸಕ್ಕೂ ನಮ್ಮ ಒಳ್ಳೆದ PUC ಕಲ್ತಿನಕ್ಕೆ ಒಳ್ಳೆಯರು ಐಟು ಬಿತ್ತು ಕಲ್ತಿನಕ್ಕೆ ಒಳ್ಳೆಯರು SLC ಕಲ್ತಿನಕ್ಕೆ ಒಳ್ಳೆಯರು ಕಾರಣ ನನ್ನ ಮಣ್ಣಗ ಅಕ್ಲೆ ಬೇಲೆ ತಿಕ್ಕುಜಿ ಅಕ್ಲೆ ಬೇಲೆ ದತ್ತು ಕೊರ್ಪಿನ ಗೈಡ್ನೆಸ್ ತಿಕ್ಕುಜಿ ಅಂಚನೆ ಹತ್ರ ನಮ್ಮ ಜೋಕಲು ಕಲ್ತದು ವಿದ್ಯೆ ಕಲ್ತದು ನವೀನರು ಬಂಡರು ವಿದ್ಯೆ ಕಲ್ತನ ಯಾವಂದು ವಿದ್ಯೆ ಕಲ್ತನ ವಾ ಸಾಧಿಗೆ ಪೋಡು ಬರ್ಪಿನ ಬಾರಿ ಕೊಟ್ಟುಡು ಧನ್ರಾಜ್ ಸನ್ ಆಫ್ ಚಂದ್ರಾಸ್ ನೇರ್ಲಪ್ಪಡೆ ತಲಪಾಡಿ, ಮೋಕ್ಷಿತ್ ಸನ್ ಆಫ್ ನೀಲಪ್ಪ ಪೂಜಾರಿ ತಲಪಾಡಿ, ನಿಶ್ವಿತಾ ಡಾಟರ್ ಆಫ್ ರಾಜೇಶ್ ಪಿಲಾರ್ ಪ್ರಕಾಶ್ ನಗರ, ವರುಣ್ ರಾಜ್ ಸನ್ ಆಫ್ ನಾಗರಾಜ್ ಸನ್ ಆಫ್ ಚಂದ್ರಾಸ್ ಪೂಜಾರಿ ಇನ್ಯಾ.
ನಿಶಾಂತ್ ಸನ್ ಆಫ್ ಮೀನಾಕ್ಷಿ. ಮತ್ತು ಎದುರು ಅಧ್ಯಕ್ಷರೇ ತುಂಬಲೆ ಸಾಯಿರಾಮ್ ಮಾತನಾಡುವುದಿಲ್ಲ. ಈಗಾಗಲೇ ಅತಿಥಿ ಗಣ್ಯರು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಯುಗಪುರುಷ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಾನುಸಾರ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯು ಬಡ ಕುಟುಂಬದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ನೆಲೆಯಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೇಕಾಗಿರುವ ಸಹಾಯವನ್ನು ನೀಡಿ ಅವರ ಭವಿಷ್ಯವನ್ನು ರೂಪಿಸುತ್ತಿರುವುದು ದೇವರ ಕಾರ್ಯ. ಈ ಬಗ್ಗೆ ಬಿಲ್ಲವ ವೇದಿಕೆಯು ಎಲ್ಲ ಸಂಘಟನೆಗಳಿಗೆ ಮಾದರಿಯಾಗಿದೆ. ನಿರ್ಗಮನ ಆಯೋಜನ ಉದಿಪನ ಮತ್ತು ನಿರ್ಗಮನ ಆಯೋಜನ ವಿಧಾನ ಪರಿಷತ್ ಸದಸ್ಯರ ಕೋಟ ಶ್ರೀನಿವಾಸ ಪೂಜಾರಿಗಳ ಅಚ್ಚನೆ ಕಾರ್ಕಳದ ಶಾಸಕರ ರಚನ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರ ರಚನ ಸುನೀಲ್ ಕುಮಾರ್ ಬೆರೆಗಳ ಉದಯನಿಜಿ ಸಮ್ಮೇಳನ